ಕೊಲ್ಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರ ನಾಗಾರಾಧನದ ಮಲ್ಲ ಕ್ಷೇತ್ರ ಅದು ಕರಿ 22 ವರ್ಷದ ಬೆಳಗೊಂದುಂಡು. ಈ ಕ್ಷೇತ್ರದ ನಾಗರ ಪಂಚಮಿದ ಆಚರಣೆ ಅಂಗಾರೆ ಕಾಂಡೆ ನಡತದೆ. ಕೊಲ್ಯ ಪರಿಸರದ ನಾಗಾರಾಧನದ ಮಲ್ಲ ಕ್ಷೇತ್ರ ಅದು ಕರಿ 22 ವರ್ಷದ ಬೆಳಗಿದ ಬತ್ತಿನ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ನಾಗರ ಪಂಚಮಿದ ಆಚರಣೆ ಅಂಗಾರೆ ಕಾಂಡೆ ನಡಪಾಯಿರು. ಬಂಡಾಭಿಷೇಕ ಪೇರು ಪಂಚಾಮೃತ ಅಭಿಷೇಕದ ಸೇವೆಲ್ವಾದು ತಂಬಿಲ ಒಪ್ಪ್ಯಾದು ನಾಗರ ಪಂಚಮಿದ ವಿಶೇಷ ಪೂಜಾ ಸೇವೆಯನ್ನು ನಡಪಾದು ಮಧ್ಯಾಹ್ನಡು ಮಹಾಪೂಜೆ ನಡಪಾಯಿರು. ಭಕ್ತ ಬಂಧುಗಳು ಪೇರು ಬಂಡ ಪಿಂಗಾರ ಒಪ್ಪ್ಯಾದು ತಂಬಿಲ ಕಟ್ಟಾದು ತಂಕಲ ಪೂಜಾ ಸೇವೆಯನ್ನು ಸಂದಾಯರು.
शालिकं प्रज्वलपुष्पवाहु तत्त्वावराजं सर्वस्मि जन्माष्टमी नागराजाय नमः देवेन्द्राभ्येरणाय नमस्महे नमो पूजनीया माते वाचिपते विष्णुवे महादेवो उच्चयो रावणीमे गातुमेघाय गातुमे तमदे पदे शांति 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 वासुकी नागराजाय नमः
ಶ್ರೀ ಕ್ಷೇತ್ರದ ಧರ್ಮದರ್ಶಿಲು ವೇದಮೂರ್ತಿ ಭಾಸ್ಕರ್ ಐತಾಳ್ ಪೂಜಾ ಸೇವೆಯನ್ನು நடப்பாது. நாகர பஞ்சமி ಸಮಸ್ತ ನಾಡಿಗೆ ಸುಖ ಶಾಂತಿ ನೆಮ್ಮದಿನ ಕಂತು ಕೊರಡು ಪಂಡದು ಪ್ರಾರ್ಥನೆ ಸಂದಾಯಿರು. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಂದವೇ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಬ್ಧಿ ಚ ಪಾರ್ವತಿ ಅನ್ನಪೂರ್ಣೇಶ್ವರಿಯೇ ನಮಃ. ಭಗವತೆ ಕಾಮರೂಪಿಣಿ ವಾಮನಾಯ ನಾಗಾಧಿಪತಿ ಅನಂತಾಯೇ ನಮಃ. ಓಂ ಮಹಂತಾಯೇ ನಮಃ. ಕಾಕೋಟಕಾಯ ನಮಃ. ಭೂಧರಾಯ ನಮಃ. ಕಾಳಿಂಗಾಯ ನಮಃ. ಸುಬ್ರಹ್ಮಣ್ಯಾಯ ನಮಃ. ವಾಸುಕಿ ನಾಗಬ್ರಹ್ಮಾಯ ನಮಃ. ಆ ಪುಷ್ಪನು ಕೈಗೆತ್ತಿನ ಪುಷ್ಪಗೂ ಅರಿವಾಣ ಗಣಪೇರು. ಆ ಅರಿವಾಣಗೂ ನಿಖಿಲ ಮನಸ್ಸದ ಸಂಕಲ್ಪ ಮಂತ್ರದ ಪ್ರಾರ್ಥನೆ ಮತ್ತು ಅರಿವಾಣ ಪಟ್ಟೆ ಅಂತದೇ ದಕ್ಕೋಚಿ ಈಗಲೂ ಅರಿವಾಣకు ಬಂದವು ದೇವರ ಸಾನ್ನಿಧ್ಯಕ್ಕೆ ಪ್ರಾರ್ಥನೆ ಅದು ಉಂಟು. ಮುಂಚೆ ಅವರ ಮಾತೆಲ್ಲ ಹೋಯ್ತು ದಕ್ಕಿರ ಕೋಚಿ ನಿಖಿಲ ಕೈತದ ಅರಿವಾಣ ಗಣಪ ಅವೇಕ ಪಾಡ್ಲಿ ಮನಸ್ಸದ ನಿಖಿಲ ಇಷ್ಟಾರ್ಥನು ಪ್ರಾರ್ಥನೆ ಮಾಡ್ತಾರೆ. ಇನಿ ನಾಗದೇವರನ್ನ ಶುದ್ಧ ಪೂರ್ಣ ಪಂಚಮಿದ ವಿಶೇಷವಾಯಿನ ಪೊರ್ತುಡು ನಾಗದೇವರು ಸುಪ್ರಸನ್ನಾಪಿನ ದಿನ ಪಡ್ತೀನಿ ಅಂಚನೆ ಆ ನಾಗದೇವರು ಕೊಂಡ ಪ್ರಕೃತಿಯ ದೇವರಿಂದ ಆರಾಧನೆ ಮಾಡುವ ಧರ್ಮ. ನಮ್ಮ ಹಿಂದೂ ಧರ್ಮೋಡು ಪ್ರತಿಯೊಂದು ಹೆಜ್ಜೆಡ್ಲ ನಮ್ಮ ದೇವರುಳ್ಳೇರು ಎಂದು ಬದುಕೋಣ. ಅಂಚಿನ ಪೊರ್ತುಡು ವಿಶೇಷವಾದ ನಾಗ ಪಂಚಮಿದ ಬೊಕ್ಕ ಮಾತ ನಮಗೆ ವರ್ಷದ ತಿಂಗಳು ವರ್ಷದ ಪರ್ವ ಬರ್ಪು. ಇನಿ ನಾಗದೇವರಿಗೆ ಶುದ್ಧ ಪಂಚಮಿದ ಕರ್ನಾಟಕ ಮಾಸಗಳು ಆ ಪಂಚಮಿದ ಇಂಚ ನಮಗೆ ಆ ನಾಗದೇವರನ್ನ ದಿನಟು ವಿಶೇಷವಾದ ಸೇವೆ ನಡಪನ. ನನ ಕೃಷ್ಣಾಷ್ಟಮಿ ಚೌತಿ ಅಂಚನೆ ನವರಾತ್ರಿ ದುರ್ಗೆನ ಸೇವೆ ಅಂತ ಹಂತೋಡು ದೇವರೇ ನಮ್ಮೊಂದುಲ್ಲ ಅಂಚನೆ ವಿಶೇಷವಾದ ನಾಗದೇವರಿಗೆ ತನು ಮಲ್ಪುಣದು. ನಮ್ಮ ಸಿಯಾಳಾಭಿಷೇಕ ಅಂಚನೆ ಬೇರೆ ಮಾತ ಅಭಿಷೇಕ ಬಿಂಬ ಮಧ್ಯುಡು ಮಲ್ಪು. ಆ ಬಿಂಬ ಮಧ್ಯುಡು ಮಲ್ತಿನ ಪ್ರಕೃತಿ ದತ್ತವಾದ ಸೃಷ್ಟಿಡು ಬಿಂಬಡು ಆವಾಹನೆ ಮಲ್ತಿನ ದೇವರಿಗೆ ಅಭಿಷೇಕ ಮಲ್ತಂಡ ಅವು ಭೂಮಿಗೆ ಬೋರುಂಡ ಸಮೃದ್ಧಿ ಆಗುಂಡು ತನು ಹಾಕೊಂಡು ಅವಾಗ ಪ್ರಕೃತಿ ತರುವಾಡುನಾಡು ನಮ್ಮ ಮಾತ ಎಂದಿನ ಕೆಲಸನು ದೇವರು ನಮಗೆ ಜಯ ಮಲ್ಪೇರಿಗಳು. ಮುಖ್ಯವಾದ ಮನುಷ್ಯನ ಜೀವಿತೋಡು ಗೋಡಿತ್ತಿನ ಶರೀರ ಆರೋಗ್ಯ ಮನಸ್ಸಿಗೆ ಶಾಂತಿ ಬೆಂಪು ಉದ್ಯೋಗದ ವೃದ್ಧಿ ಅಕಲಕಲ ಜೋಕುಲ ಸಂಸಾರದ ಕಲ್ಪನ ವಿದ್ಯೆಯ ಜೋಕುಲು ಜ್ಞಾನಶಕ್ತಿಗೆ ಬೆಳವಣಿಗೆ ಆಡುನಾಡ ನಮ್ಮ ಮಾತ ಪುಟ್ಟಿನಕ್ಕೆ ಜೀವನ ಸಾರ್ಥಕ ಆಗುತ್ತದೆ. ಅಂಚಿನ ಸಾರ್ಥಕ ರೀತಿಯ ಜೀವನದ ಬದುಕಿಗೆ ಬೋಡಿತ್ತಿನ ಸಕಲ ಸಂಪತ್ತನ್ನು ಕುರಿತು ಸದಾಕಾಲ ನಮನ ಮಾತ ರಕ್ಷಣೆ ಮಲ್ಪುಲೆಯ ಪಡೆದು ಸೇವಕರೊಂದು ನಾಗಬ್ರಹ್ಮ ದೇವರು ಅಪ್ಪೆ ಅನ್ನಪೂರ್ಣೇಶ್ವರನ ಸಾನ್ನಿಧ್ಯಡು ಗ್ರಾಮದ ಸೋಮನಾಥೇಶ್ವರ ದೇವರಿಗೆ ದುಂಬುದೇವನ್ನು ಇನಿ ನಮ್ಮ ಮಾತ ಇಂಚಿನ ಸೇವೆಯನ್ನು ಕೊಡ್ತಾ ಅವಿನ ಮಾತ ಪೊರ್ಲುಡು ಸ್ವೀಕಾರ ಮಲ್ಪುಲೆ ಎಣ್ಣಿ ಕೆಲಸವನ್ನು ರಕ್ಷಣೆ ಮಲ್ಪುಲೆ ಪಡೆದು ಆ ನಾಗದೇವರನ ಸಾನ್ನಿಧ್ಯಡು ಪ್ರಸನ್ನ ಚಿತ್ತ ಪ್ರಸನ್ನ ಕಾಲ ಪ್ರಸನ್ನ ಮನಸ್ಸುಡು ನಮಕ ಮಾತ ರಕ್ಷಣೆ ಕೊಡಲಿ ಎಂದು ನಾಗ ಬ್ರಹ್ಮದೇವರ ಪ್ರಾರ್ಥನೆ ಒಂದು ಮಾತೆಲ್ಲ ಮನಸ್ಸದ ಇಷ್ಟಾರ್ಥ ಎದುರು ಆ ಪೂರ್ವ ಅರಿವಾಣಕ್ಕೆ ಮಾಡಿ ಯಜನೇನ ಯಜನಮಯದಂತ ದೇವಸ್ಥಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ಹಿರಿಹನಾಕಂ ಮೈಮಾನಾಸಕಂತಾಯಂತ್ರ ಗುರುವೇ ಸಾಧ್ಯ ಸಂತಿ ದೇವಾಃ. ಪ್ರಾರ್ಥನೆ ಬಂದರೆ ಓಂ ಸಹಸ್ರವಕ್ರಂ ದ್ವಿಸಹಸ್ರಜೀಯಂ ವಿಶಂಕನೇತ್ರಂ ಕಪಿಲಂ ಶಿಖಾಢ್ಯಂ ಶಾಯುಗಂ ಪ್ರಜ್ವಲತಿ ಶುಭವಾಂ ತಂ ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ವಾಸುಕಿ ನಾಗಬ್ರಹ್ಮಾಯ ನಮಃ. ಮಾತೆಲ್ಲ ಕಟ್ಟಿಡು ಮಲ್ಲೆ ನಾಗದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಆದ್ಯೋ ಪಾದ್ಯಂ ಗಂಧಾಕ್ಷರ ಪುಷ್ಪಂ ಸಮರ್ಪಯ.
ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿ, ಆಡಳಿತ ಸಮಿತಿ, ಮಹಿಳಾ ವಿಭಾಗದ ಕುಲು ಪೂಜಾ ಸೇವೆದ ಮುತಾಲಿಕಡಿತ್ತೇರು.